बोलो भारत माता की, भारतीय जनता पार्टी की, ಜನಸೇವಕ ಕಿ. ಎಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 2000ಕ್ಕೂ ಮಿಕ್ಕಿ ಪಂಚಾಯತ್ ಸದಸ್ಯರು ಭಾರತೀಯ ಜನತಾ ಪಕ್ಷದ ಬೆಂಬಲಿತರು ಗೆಲ್ಲಿದ್ದಾರೆ. ಈ ಒಂದು ಸಮಾರಂಭವನ್ನು ಜನಸೇವಕ ಸಮಾರಂಭವಾಗಿ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಈ ಸಮಾರಂಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ರವರೇ, ಈ ನಮಗೆ ಎಲ್ಲರಿಗೂ ಭಾಷಣವನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬಂದಿರುವಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜಿನ ಸಚಿವರು, ನಮ್ಮೆಲ್ಲರೂ ಹಿರಿಯರಾಗಿರುವಂಥ KS ಈಶ್ವರಪ್ಪನವರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕರಾಡಿ ಅವರೇ, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ MN ರವಿಕುಮಾರ್ ಅವರೇ, ಎಲ್ಲ ನನ್ನ ಶಾಸಕ ಮಿತ್ರರುಗಳೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಪಕ್ಷದ ಅನನ್ಯ ಜವಾಬ್ದಾರಿಯುವಂಥ ನಾಯಕರೇ, ವೇದಿಕೆಯ ಮುಂದಿರುವಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ಜನನಾಯಕರೇ ಹಾಗೂ ಎಲ್ಲ ಪಂಚಾಯತ್ ಸದಸ್ಯರುಗಳೇ, ಭಾಳಷ್ಟು ಸಂತೋಷ ಆಗ್ತಾ ಇದೆ. ಭಾಳಷ್ಟು ಜನರನ್ನು ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಜನತೆ ಪಂಚಾಯತ್ ಚುನಾವಣೆಯಲ್ಲಿ ಸುಮಾರು 225 ಪಂಚಾಯತ್ಗಳಲ್ಲಿ ನಮಗೆ ಸುಮಾರು 145ಕ್ಕೂ ಹೆಚ್ಚು ಪಂಚಾಯತ್ಗಳನ್ನು ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಕೊಟ್ಟಿದೆ. ಬಂಟ್ವಾಳದಲ್ಲಿ ಸಹ ಸುಮಾರು 39 ಪಂಚಾಯತ್ಗಳಲ್ಲಿ 22 ಪಂಚಾಯತಿಯಲ್ಲಿ ಪೂರ್ಣ ಬಹುಮತ ಹಾಗೂ 7ರಲ್ಲಿ ಸಮಬಲ ಕೊಟ್ಟು ಆ 7ನ್ನು ನಮ್ಮ ಪಂಚಾಯತ್ ಮಾಡಿ ನಾವು ಸುಮಾರು 29 ಪಂಚಾಯತ್ಗಳನ್ನು ಗೆಲ್ಲುವ ವ್ಯವಸ್ಥೆಯಲ್ಲಿದ್ದೇವೆ. ಭಾಳಷ್ಟು ಸಂತೋಷದಾಯಕ ವಿಶೇಷ ಅಂದರೆ ಪ್ರತಿಯೊಂದು ಪಂಚಾಯತಲ್ಲೂ ಕೂಡ ನಾವು ಎಲ್ಲಿ ನಮ್ಮದು ಶಕ್ತಿಯೇ ಇರಲಿಲ್ವಾ ಆ ಭಾಗದಲ್ಲಿ ಕೂಡ ನಾವು ಈ ಸಲ ಬಹಳಷ್ಟು ಮತಗಳನ್ನು ಗಳಿಸಿ ಬಹಳಷ್ಟು ಸದಸ್ಯರನ್ನು ನಾವು ಗೆದ್ದಿದ್ದೇವೆ. ಒಂದು 2-3 ಪಂಚಾಯತಿಯಲ್ಲಿ, ಬಂಟ್ವಾಳದ ವ್ಯಾಪ್ತಿಯಲ್ಲಿ ಹೇಳಬೇಕು ಅಂತಾದರೆ ಒಂದು 2-3 ಪಂಚಾಯತಿಯಲ್ಲಿ ಮಾತ್ರ ನಾವು ಎಣಿಸಿದ ರಿಸಲ್ಟ್ ನಮಗೆ ಸಿಕ್ಕಲಿಲ್ಲ ಹೊರತು ಅದು ನಮ್ಮನ್ನು ಒಂದು ನಿರ್ಲಕ್ಷ್ಯ ಅಂತ ಹೇಳಬೇಕು. ಅದು ಬಿಟ್ಟರೆ ಎಲ್ಲ ಪಂಚಾಯತ್ಗಳಲ್ಲೂ ನಾವು ಅತ್ಯುತ್ತಮ ಒಂದು ಕೆಲಸವನ್ನು ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೂರ್ತಿಯಾಗಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಒಂದು ರಾಜಕೀಯ ಪಕ್ಷವಾಗಿ ನಾನು ಭಾಳಷ್ಟು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆ ನಮ್ಮ ಹಿರಿಯರಾದ ಈಶ್ವರಪ್ಪನವರ ಮಾತು ಕೇಳಲಿಕ್ಕೆ ಎಲ್ಲರೂ ಭಾಳ ಉತ್ಸಾಹದಿಂದ ಇದ್ದಾರೆ ಸರ್. ಅದರಿಂದ ನಾನು ಒಂದು 2 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ. ಇಲ್ಲ ಸರ್, ಅದು ಭಾಳಷ್ಟು ಜನ ಬಂಟ್ವಾಳದವರು ಬಂದಿರಬೇಕು. ಅದಕ್ಕೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಅಧಿಕಾರ ಎಂಬುದು ಬಹಳಷ್ಟು ಮುಖ್ಯ. ಕಳೆದ 2016ರಲ್ಲಿ ಇಡೀ ದೇಶ ನಮಗೆ ನರೇಂದ್ರ ಮೋದಿಜಿಯವರು ನಮ್ಮ ಪ್ರಧಾನಮಂತ್ರಿ ಆಗಬೇಕು ಅಂತ ಒಂದೇ ಉದ್ದೇಶದಿಂದ ಇಡೀ ದೇಶ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಟ್ಟು ಪೂರ್ಣ ಬಹುಮತದಿಂದ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಆ ಅಧಿಕಾರದಿಂದ ಅದು ಒಂದು ಅಧಿಕಾರ ಬಂದ ತಕ್ಷಣ ರಾಷ್ಟ್ರೀಯ ಚಿಂತನೆಯುಳ್ಳ ಈ ಭಾರತೀಯ ಜನತಾ ಪಕ್ಷ ಇಂದು ಈ ಒಂದು ರಾಮ ಜನ್ಮಭೂಮಿಗೆ ಇವತ್ತು ಶಿಲಾನ್ಯಾಸವಾಗಿದ್ದರೆ ಅದು ನಮಗೆ ಅಧಿಕಾರ ಇದ್ದದ್ರಿಂದ ಸುಮಾರು 150 ವರ್ಷಗಳಿಂದ ಬಹಳಷ್ಟು ಹೋರಾಟಗಳು ಮಾಡಿ ಸಾವಿರಾರು ಬಲಿದಾನಗಳು ಆಗಿದ್ದರೂ ನಮ್ಮ ಸರ್ಕಾರ ಬಂದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಹನಿ, ಒಂದು ಬೊಟ್ಟ ಕೂಡ ಒಂದು ರಕ್ತದಾನವಿಲ್ಲದೆ ನಮಗೆ ರಾಮ ಮಂದಿರ ನಿರ್ಮಾಣವಾಗುವುದು ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ನಾವು ಬಹಳಷ್ಟು ಸಲ ಸಣ್ಣದಿರುವಾಗ ಸಂಘದ ಶಾಖೆಗಳೆಲ್ಲ ಅಥವಾ ನಮ್ಮ ಯಾವುದೇ ಒಂದು ಪಕ್ಷದಾಗ ನಮ್ಮ ಗೀತೆಯನ್ನು ಹಾಡೋದು ನಮ್ಮ ರೂಢಿ. ಗೀತೆಯಲ್ಲಿ ಹಾಡುವಾಗ ನಾವು ಹೇಳ್ತೇವೆ, ನಾಳೆಗಳು ನಮ್ಮದೆನಿಸಿದೆ, ಭರವಸೆಯ ನಾಳೆಗಳು ನಮ್ಮದೆನಿಸಿದೆ ಅಂತ. ನಾವು ಪದ್ಯಗಳನ್ನು ಹೇಳಿ ಹೊರಗೆ ಹೋಗುವಾಗ ನಮ್ಮಲ್ಲಿ ಈ ನಾಳೆಗಳು ಯಾವತ್ತೂ ಬರ್ತದೆ ಅಂತ ನಮ್ಮ ತಲೆಯಲ್ಲಿತ್ತು ಸರ್. ಆದರೆ ಇಷ್ಟು ಬೇಗ ನಮ್ಮ ಜೀವಿತಾವಧಿಯಲ್ಲಿ ಇಂಥದ್ದೆಲ್ಲ ಅವಕಾಶಗಳು ನಮ್ಮ ದೇಶದಲ್ಲಿ ಬರ್ತದೆ. ಆರ್ಟಿಕಲ್ 370 ಇಷ್ಟು ಸಲೀಸಾಗಿ ಈ ದೇಶದಿಂದ ಕಿತ್ತೊಗಿತಾರೆ ಅಂತ ನಾವು ಕನಸಲ್ಲೂ ಕೂಡ ಕಂಡಿರಲಿಲ್ಲ. ಆ ಆರ್ಟಿಕಲ್ 370 ನಮ್ಮ ಸರ್ಕಾರ ಇದರಿಂದ ಅದು ತೆಗೀಲಿಕ್ಕಾಯಿತು. ವಿಶೇಷವಾಗಿ ಹೇಳಬೇಕು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ 7 ಶಾಸಕರನ್ನು ಈ ಭಾಗದ ಜನರು ಗೆಲ್ಲಿಸಿದರು. ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಹೆಚ್ಚು 104 ಸೀಟುಗಳು ಬಂತು. ಆದರೂ ಅಧಿಕಾರ ನಮಗೆ ಸಿಕ್ಕಲಿಲ್ಲ. ಅಧಿಕಾರವನ್ನು ಕಾಂಗ್ರೆಸ್ ಮತ್ತು ಜನತಾ ದಳ ಸೇರಿ ಅಧಿಕಾರ ಹಂಚಿಕೊಂಡು ಅಧಿಕಾರ ಮಾಡಿದರು. ಆದರೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ಈಶ್ವರಪ್ಪನವರಂಥ ಹಿರಿಯ ನಾಯಕರೆಲ್ಲ ಸೇರಿಕೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ಆಡಳಿತ ಬರಲೇಬೇಕೆಂಬ ಉದ್ದೇಶದಿಂದ
ಆ ಪಕ್ಷವನ್ನು ಹೊಡೆದು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವಾಗೆ ಮಾಡಿದರು. ಆ ಅಧಿಕಾರದ ಬಂದ ಒಂದೇ ಒಂದು ಕಾರಣದಿಂದಾಗಿ ಮೊನ್ನೆ ನಮ್ಮ ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧ ಅಂತ ಕಾನೂನು ತರಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರಿಂದಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪಂಚಾಯತ್ ಸದಸ್ಯರುಗಳಿಗೆ ಈ ಭಾಗದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ 14 ಮತ್ತು 15ನೇ ಒಂದು ಇದರಿಂದ ಬಹಳಷ್ಟು ಅನುದಾನಗಳು ಪಂಚಾಯತಿಗೆ ಬಂದಿದೆ. ನಮ್ಮ ಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ. ಇನ್ನು ಬಹಳಷ್ಟು ಅನುದಾನಗಳು ಕೇಂದ್ರ ಮತ್ತು ರಾಜ್ಯಗಳಿಂದ ಡೈರೆಕ್ಟ್ ಆಗಿ ಪಂಚಾಯತಿಗೆ ಬರಲಿಕ್ಕಿದೆ. ಅದರಿಂದಾಗಿ ಬಹಳಷ್ಟು ಪಂಚಾಯತಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳಿದೆ. ಬಹಳಷ್ಟು ಪಂಚಾಯತ್ಗಳು ನಮ್ಮ ಪಕ್ಷದ ಸದಸ್ಯರ ಕೈಯಲ್ಲಿದೆ. ಅದರಿಂದ ಒಳ್ಳೆಯ ಆಡಳಿತವನ್ನು ಕೊಟ್ಟು ಪ್ರಧಾನಮಂತ್ರಿಯವರು ತಾನು ಪ್ರಧಾನಮಂತ್ರಿ ಆದ ಕೂಡಲೇ ಕೆಂಪುಕೋಟೆಯಲ್ಲಿ ಹೇಳ್ತಾರೆ, ನಾನೊಬ್ಬ ಪ್ರಧಾನ ಸೇವಕ ಅಂತ. ನಾವೆಲ್ಲರೂ ಚುನಾಯಿತ ಪ್ರತಿನಿಧಿಗಳು ಸೇವಕರೇ. ಇವತ್ತು ಅದೇ ಒಂದು ಇದನ್ನಿಟ್ಕೊಂಡು ನಾವು ಈ ಸಮಾವೇಶಕ್ಕೆ ಜನಸೇವಕ ಅಂತ ಕೊಟ್ಟಿದ್ದೇವೆ. ತಾವೆಲ್ಲರೂ ಗ್ರಾಮದ ಸೇವಕರು, ಗ್ರಾಮ ಸೇವಕರು. ಅದರಿಂದ ಜನರನ್ನು ಸೇವೆ ಮಾಡೋ ಮುಖಾಂತರ ಪಕ್ಷವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗಿ ಈ ಒಂದು ಪಕ್ಷ ಈಗಾಗಲೇ ವಿಜೃಂಭಿಸುತ್ತಿದೆ. ಸುಮಾರು 18 ಕೋಟಿಗೂ ಮಿಕ್ಕಿದ ಸದಸ್ಯರನ್ನು ಹೊಂದಿರುವಂಥ ಪಕ್ಷ. ನಾವಂದರೂ ಒಂದೇ ಕುಟುಂಬದವರಾಗಿ ಈ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ನಾವು ಇನ್ನಷ್ಟು ಸಂತೋಷ ಪಡಗಳು ಕಾಲಗಳು ಇನ್ನೂ ಬರಲಿ ಅಂತ ಹಾರೈಸುತ್ತಾ ಅವಕಾಶಕ್ಕೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.